ನಮಸ್ಕಾರ ಸ್ನೇಹಿತರೆ, ಪ್ರೇರಣೆಯ ಧ್ವನಿಯ ಇಂದಿನ ಸಂಚಿಕೆಗೆ ಸ್ವಾಗತ. ನಾನು ನಿಮ್ಮೊಂದಿಗೆ ಸಾಗುವ ಮಾತಿನ ಪಯಣಿಗ ವಿನೋದ್ ಕಡಂಬಾರ್. ಜೀವನದ ಸಂಘರ್ಷದಲ್ಲಿ ಗೆಲುವನ್ನೇ ನೆಚ್ಚಿಕೊಂಡಿರುವ ನಮಗೆ ಸೋಲನ್ನು ಒಪ್ಪಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಆದರೆ ಸ್ನೇಹಿತರೆ, ಕಾಡುವ ಕಾರ್ಗತ್ತಲಿನ ಹಿಂದೇನೆ ಎಚ್ಚರಿಸುವ ಹಗಲು ಇರುತ್ತದೆ ಎನ್ನುವ ಹಿರಿಯರ ಅನುಭವದ ಮಾತು ಸುಳ್ಳಲ್ಲ. ಮಹತ್ವಾಕಾಂಕ್ಷಿಯಾಗಿರುವ ನಾವು ಬಯಸಿದ್ದು ಸಿಗದೆ ಹೋದಾಗ, ಯಾರದ್ದೋ ಮೋಸದ ಜಾಲದಲ್ಲಿ ಸಿಕ್ಕಿ ಹೊರಬರಲಾರದೆ ಒದ್ದಾಡುವಾಗ, ಆಸೆಗಳ ಕುದುರೆಯ ಬೆನ್ನೇರಿ ನಮ್ಮ ಪ್ರಯಾಣವು ದಿಕ್ಕು ತಪ್ಪಿದಾಗ, ಜವಾಬ್ದಾರಿಗಳ ಹೊರೆ ಹೊರಲಾಗದಷ್ಟು ಭಾರವಾದಾಗ, ನಂಬಿಕೊಂಡ ಸಂಬಂಧಗಳು ಕೈಕೊಟ್ಟಾಗ, ಹೀಗೆ ಏನೇನೋ ಕಾರಣಗಳಿಗೆ ಜೀವನವೇ ಮುಗಿದು ಹೋಯಿತು ಎಂದುಕೊಳ್ಳುವ ಸ್ನೇಹಿತರು ತಿಳಿದುಕೊಳ್ಳಲೇಬೇಕಾದ್ದು ಏನೆಂದರೆ, ಭಯಂಕರ ಬೆಟ್ಟಗುಡ್ಡಗಳ ಕಂದರದಲ್ಲೂ ನದಿಯು ಕಂಗೆಡದೆ ತನ್ನ ದಾರಿಯನ್ನು ತಾನೇ ಹುಡುಕಿಕೊಂಡು ತನ್ನ ಗಮ್ಯದತ್ತ ಹರಿಯುವಂತೆ ನಾವು ಎಂತಹ ವಿಷಮ ಪರಿಸ್ಥಿತಿಯಲ್ಲೂ ಭರವಸೆಯನ್ನು ಕಳೆದುಕೊಳ್ಳದೆ ಬದುಕುವುದನ್ನು ಕಲಿಯಬೇಕು. ಈ ಪ್ರಯತ್ನದಲ್ಲಿ ನಮಗೆ ನಾವೇ ಸ್ನೇಹಿತರು. ನಮ್ಮೊಳಗೆ ನಮಗೆ ಅರಿಯದ ಅದ್ಭುತವಾದ ಶಕ್ತಿಯೊಂದು ಅಡಗಿದೆ. ಅದನ್ನು ನಾವೇ ಹುಡುಕಬೇಕು. ಸೋಲು ಎದುರಾದಾಗ ಅಂಜದೆ ಅಳುಕದೆ ನಮ್ಮನ್ನು ನಾವು ನಿಯಂತ್ರಿಸಿಕೊಂಡು ಗೆಲುವಿಗೆ ಸಕಾರಾತ್ಮಕವಾದ ಪ್ರಯತ್ನವನ್ನು ಮತ್ತೆ ಮತ್ತೆ ಮಾಡಬೇಕು. ಯಾರಿಗೊತ್ತು, ನಾಳೆ ಅನ್ನುವುದು ಅದ್ಭುತವನ್ನೇ ಸೃಷ್ಟಿಸಬಹುದು. ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಅಷ್ಟೇ. ಭರವಸೆಯೇ ಜೀವನ ಎನ್ನುವುದನ್ನು ಮರೆಯಬಾರದು.